10 ಮಿಲಿಯನ್ಗೂ ಅಧಿಕ ಹ್ಯಾಪಿ ಪೇಷಂಟ್ಗಳು. ಇಡೀ ದಕ್ಷಿಣ ಭಾರತಾದ್ಯಂತ 5 ರಾಜ್ಯಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚಿನ ಸುಸಜ್ಜಿತ ಸ್ಪೆಷಾಲಿಟಿ ಕ್ಲಿನಿಕ್ಗಳು ಡಯಾಬಿಟೀಸ್, ಕೀಲು ನೋವು, ಸೋಯಾಸಿಸ್ನಂತಹ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಕೊಡುವಂತಹ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಹೋಮಿಯೋಕೇರ್ ಇಂಟರ್ನ್ಯಾಷನಲ್. ಆರೋಗ್ಯದ ವಿಷಯದಲ್ಲಿ ಅತ್ಯುತ್ತಮ ಆಯ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಶಾಖೆಯ ಹೋಮಿಯೋಪತಿ ತಜ್ಞರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ನಮಸ್ಕಾರ ಸರ್. ಹಲೋ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಶಾಖೆಯ ಹೋಮಿಯೋಪತಿ ತಜ್ಞರು ಸೋರಿಯಾಸಿಸ್ ಮತ್ತು ವಿಟಿಲಿಗೋ, ಈಗ ಒಂದು ಮನುಷ್ಯನ ದೇಹದ ಅತಿ ದೊಡ್ಡ ಅಂಗ ಅಂತ ಹೇಳೋದಾದರೆ ಅದು ತ್ವಚೆ, ಚರ್ಮ ಅಂತ ಹೇಳ್ತೇವೆ. ಆದರೆ ಚರ್ಮದಲ್ಲಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತಿರುವಂತಹ ಸಮಸ್ಯೆ, ಈಗ ಸಾಮಾನ್ಯವಾಗಿ ಯಾವುದೋ ಒಂದು ಪಿಂಪಲ್ಸ್ ಆಗುವಂಥದ್ದು ಅಥವಾ ಯಾವುದೋ ಒಂದು ಪಿಗ್ಮೆಂಟೇಷನ್ ಆಗುವಂಥದ್ದು ಅಥವಾ ರ್ಯಾಷಸ್ ಆಗುವಂಥದ್ದು, ಇಚ್ಚಿಂಗ್ ಆಗುವಂಥದ್ದು ಅಥವಾ ಒಂದು ಫಂಗಲ್ ಇನ್ಫೆಕ್ಷನ್ ಆಗುವಂಥದ್ದು, ಆ್ಯಕ್ನೆ, ಇಂತಹ ಸಮಸ್ಯೆಗಳನ್ನ ಸಾಮಾನ್ಯವಾಗಿ ನೋಡ್ತೇವೆ. ಆದರೆ ಈ ಒಂದು ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಸಮಸ್ಯೆ ಚರ್ಮದ ಸಮಸ್ಯೆಗಳಲ್ಲಿ ಅತಿ ಮುಖ್ಯವಾಗಿ ಕಾಡ್ತಿರುವಂತಹ ಒಂದು ಸಮಸ್ಯೆ ಅಂತ ಹೇಳಬಹುದು. ಅಂದರೆ ಈಗ ಸೋರಿಯಾಸಿಸ್ ಯಾವ ಭಾಗದಲ್ಲಿ ಬೇಕಂದ್ರೂ ಬರಬಹುದು. ಎಷ್ಟೋ ಜನರಿಗೆ ತಲೆಯ ಭಾಗದಲ್ಲಾಗಿರ್ಬೋದು, ಕಾಲುಗಳಲ್ಲಿ, ಕೈಗಳಲ್ಲಿ ಈ ಒಂದು ಸೋರಿಯಾಸಿಸ್ ಸಮಸ್ಯೆ ಅನ್ನೋದು ಕಂಡು ಬಂದಾಗ ಮನೆಯಿಂದ ಹೊರಗಡೆ ಹೋಗಲಿಕ್ಕೂ ಕೂಡ ಎಷ್ಟೋ ಜನ ಹಿಂಜರಿಯುವಂಥದ್ದು. ಅಂದರೆ ನೋಡುವಂತಹ ಕಣ್ಣಿಗೆ ಏನಪ್ಪ ಇದು ಇಷ್ಟೊಂದು ಭಯಾನಕವಾಗಿ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಇರೋದ್ರಿಂದ ಎಷ್ಟೋ ಜನ ಸೋರಿಯಾಸಿಸ್ ಪೇಷಂಟ್ಗಳು ಅಥವಾ ವಿಟಿಲಿಗೋ ಅಂದರೆ ಚರ್ಮದ ಒಂದು ಕಾಂತಿ ಏನಿದೆ, ಚರ್ಮದ ಕಲರ್ ಏನಿದೆ, ಅದು ಸಂಪೂರ್ಣವಾಗಿ ಬದಲಾಗುವಾಗ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗುವಂಥದ್ದು, ಮೂಡ್ ಸ್ವಿಂಗ್ ಆಗುವಂಥದ್ದು, ತುಂಬ ಸ್ಟ್ರೆಸ್ಗೆ ಒಳಗಾಗುವಂಥದ್ದು, ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗೋದಿಲ್ಲ, ಯಾವುದೇ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿಲ್ಲ, ತುಂಬ ಮೂಡಿಯಾಗಿರುವಂಥದ್ದನ್ನು ನೋಡ್ತೇವೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸಂಪೂರ್ಣವಾಗಿ ಯಾವ ಕಾರಣಕ್ಕೆ ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಸಮಸ್ಯೆ ಅನ್ನೋದು ಕಂಡುಬರುತ್ತೆ, ಅಂದರೆ ಮನುಷ್ಯನ ದೇಹದಲ್ಲಿ ಯಾವ ರೀತಿಯಾದ ಬದಲಾವಣೆಗಳು ಕಂಡು ಬಂದಾಗ ಚರ್ಮದಲ್ಲಿ ಇಂತಹ ಒಂದು ಸಮಸ್ಯೆಯನ್ನು ನೋಡಬಹುದು. ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್, ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಒಂದು ಸೋರಿಯಾಸಿಸ್ ಮತ್ತು ವಿಟಿಲಿಗೋ ವಿಟಿಲಿಗೋ ಬಂದಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಎಷ್ಟು ಬೇಗ ಅವರು ಟೆನ್ಷನ್ ತೊಗೊಳ್ತಾರೆ. ಇದು ಹೋಗುತ್ತಾ, ನಮಗೆ ಕ್ವಿಕ್ಕಾಗಿ ಹೋಗಬೇಕು, ಬೇಗ ರಿಸಲ್ಟ್ ಸಿಗಬೇಕು, ಏನೋ ಒಂದು ಆತುರ, ಸಖತ್ತು ಭಯಕ್ಕೆ ಒಳಗಾಗುವಂಥದ್ದನ್ನು ನೋಡ್ತೀವಿ. ಎಷ್ಟೋ ಜನ ಈ ಥರ ಆದಾಗ ಎಲ್ಲೂ ಹೊರಗಡೆ ಹೋಗ್ತಾ ಇರೋದಿಲ್ಲ, ಯಾವುದಾದ್ರೂ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಿರೋದಿಲ್ಲ. ನಾವು ಎಷ್ಟು ಚೆನ್ನಾಗಿದ್ವಿ, ಏನಕ್ಕಂದರೆ ಒಬ್ಬ ವ್ಯಕ್ತಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಫಸ್ಟು ಅವ್ರ ಸ್ಕಿನ್ ತುಂಬ ಚೆನ್ನಾಗಿರಬೇಕು, ಪ್ರತಿಯೊಬ್ಬರಿಗೂ ನಮ್ಮ ಸ್ಕಿನ್ ಸಾಫ್ಟ್ ಆಗಿರಬೇಕು ಆ್ಯಂಡ್ ಶೈನಿ ಆಗಿರಬೇಕು, ಎಲ್ಲರಿಗೂ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ ಸರ್. ಆದರೆ ಈ ಒಂದು ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಸಮಸ್ಯೆಗಳು ಒನ್ಸ್ ಏನಾದರೂ ಬಂದ್ರೂ ಕೂಡ ಇದು ಅಷ್ಟು ಕ್ವಿಕ್ಕಾಗಿ ಹೋಗುವಂತಹ ಸಮಸ್ಯೆನೂ ಅಲ್ಲ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ವೀಕ್ಷಕರಿಗೆ ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ನೋಡಿ, ತಾವು ಹೇಳ್ತಿದ್ದಂಗೆ ಈ ಸೋರಿಯಾಸಿಸ್ ಆ್ಯಂಡ್ ವಿಟಿಲಿಗೋ ಸಮಸ್ಯೆ ಸ್ಟಾರ್ಟ್ ಆದಾಗ ಸಾಕಷ್ಟು ಸೋಷಿಯಲ್ ಸ್ಟಿಗ್ಮಾ ಆಗ್ತಾ ಹೋಗುತ್ತೆ. ವೇರ್ ಆ ಪರ್ಟಿಕ್ಯುಲರ್ ಪೇಷಂಟ್ ತುಂಬ ಜಾಸ್ತಿ ಒಂದು ಎಂಗ್ಸೈಟಿಗೆ ಒಳಗಾಗ್ತಾ ಹೋಗ್ತಾರೆ. ಸೊ ಬೇಸಿಕ್ಲಿ ಈ ಒಂದು ಸೋರಿಯಾಸಿಸ್ ಆ್ಯಂಡ್ ವಿಟಿಲಿಗೋ ಕಾಯಿಲೆ ಬಂದಾಗ ಇದನ್ನು ನಾವು ಎರಡು ವೇಸಲ್ಲಿ ನಾವು ಟ್ಯಾಕಲ್ ಮಾಡಬೇಕಾಗತ್ತೆ. ಒಂದು ಔಷಧಿ ಮಾಡಬೇಕಾಗತ್ತೆ, ಇನ್ನೊಂದು ಸರ್ಟನ್ ಕೌನ್ಸಿಲಿಂಗ್ ನಾವು ಮಾಡಬೇಕಾಗತ್ತೆ. ಬಿಕಾಸ್ ಈ ಒಂದು ಸೋಷಿಯಲ್ ಸ್ಟಿಗ್ಮಾ ಆದಾಗ, ವೇರ್ ನಾವು ಸಾಕಷ್ಟು ಎಂಗ್ಸೈಟಿ ಆಗ್ತಾ ಹೋದಾಗ ಅಥವಾ ತುಂಬ ಡಿಪ್ರೆಷನಲ್ಲಿದ್ದಾಗ ನಾವು ಯಾವ ಥರ ಒಂದು ಮೆಡಿಕೇಷನ್ಸ್ನ ನಾವು ಮಾಡ್ತಾ ಹೋಗ್ತೀರಿ, ಅದು ಅಷ್ಟು ಸಂಪೂರ್ಣವಾಗಿ ಅದು ರಿಸಲ್ಟ್ಸ್ ಕೊಡ್ತಾ ಹೋಗೋದಿಲ್ಲ. ಸೊ ಇದನ್ನು ನಾವೊಂದು ಪಾಸಿಟಿವ್ ವೇಲಿ ಅಪ್ರೋಚ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೋಡಿ, ಬೇಸಿಕ್ಲಿ ಸೋರಿಯಾಸಿಸ್ ಇರಬಹುದು ಅಥವಾ ವಿಟಿಲಿಗೋ ಇರಬಹುದು, ಇದು ಎರಡೂ ಕೂಡ ಒಂದು ಡೀಪ್ ಪ್ಯಾಥಾಲಜಿಕಲ್ ಡಿಸೀಸಸ್ ಅಂತ ನಾವು ಹೇಳ್ತೀರಿ. ಅಂದರೆ ನಮ್ಮ ಚರ್ಮದ ಮೇಲೆ ಸಾಕಷ್ಟು ತೊಂದರೆಗಳಾಗಬಹುದು. ವೇರ್ ಸಿಂಪಲ್ ರ್ಯಾಷಸ್ ಆಗಬಹುದು, ಸಿಂಪಲ್ ಫುಡ್ ಎಲರ್ಜಿ ಆಗಬಹುದು, ಟೀನೇಜ್ ಗ್ರೂಪ್ಸಲ್ಲಿ ಪಿಂಪಲ್ಸ್ ಆಗಬಹುದು, ಆ್ಯಕ್ನೆ ಆಗಬಹುದು. ಈ ಥರ ಹಲವಾರು ಫುಡ್ ಎಲರ್ಜಿಯಿಂದ ಹಿಡಿದು ಸಾಕಷ್ಟು ಡಿಸೀಸಸ್ನ ನಾವು ನೋಡ್ತೀರಿ. ಬಟ್ ಈ ಒಂದು ಸೋರಿಯಾಸಿಸ್ ಆ್ಯಂಡ್ ವಿಟಿಲಿಗೋ ಅಂತ ನಾವು ಹೇಳಿದಾಗ, ಸೋರಿಯಾಸಿಸಲ್ಲಿ ಏನಾಗುತ್ತಂದರೆ ನಮ್ಮ ಚರ್ಮದ ಮೇಲೆ
ಸ್ಪೆಸಿಫಿಕ್ಲಿ ಎಕ್ಸ್ಟೆನ್ಸಾರ್ ಸರ್ಫೇಸ್ ಅಂತ ನಾವು ಹೇಳ್ತೀರಿ. ಈ ಭಾಗದಲ್ಲಿ ಕಪ್ಪು ಮಚ್ಚೆಗಳ ಥರ ಕಂಡುಬರ್ತಾ ಹೋಗುತ್ತೆ. ಅದರಲ್ಲಿ ಬ್ಲ್ಯಾಕಿಶ್ ಸರ್ಕ್ಯುಲರ್ ಪ್ಯಾಚಸ್ ಕಂಡುಬರಬಹುದು. ಅದರಲ್ಲಿ ಥಿಕ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆ ಆ ಭಾಗದಲ್ಲಿ ತುಂಬ ಜಾಸ್ತಿ ನವೆ ಕಂಡುಬರಬಹುದು. ನವೆ ಜೊತೆ ನಾವು ಏನಾದರೂ ಅದ್ರ ಮೇಲೆ ಉಜ್ಜಿದಾಗ ಅಥವಾ ಸಾಮಾನ್ಯವಾಗಿ ನಾವು ಬಟ್ಟೆ ಚೇಂಜ್ ಮಾಡುವಾಗ ಸಾಕಷ್ಟು ಸ್ಕೇಲಿಂಗ್ ಆಗ್ತಾ ಹೋಗುತ್ತೆ, ಅಂದರೆ ವೈಟಿಶ್ ಪೌಡರ್ ಫ್ಲೇಕಿಂಗ್ ಆಗ್ತಾ ಹೋಗುತ್ತೆ. ಈ ಫೀಚರ್ ಇದ್ದಾಗ ಇದಕ್ಕೆ ನಾವು ಸೋರಿಯಾಸಿಸ್ ಅಂತ ಹೇಳ್ತೀರಿ. ಈಗ ಸಾಮಾನ್ಯವಾಗಿ ನಮಗೇನಾದರೂ ಒಂದು ಫುಡ್ ಎಲರ್ಜಿ ಆಗಬಹುದು. ಫುಡ್ ಎಲರ್ಜಿ ಆಗಿದ ತಕ್ಷಣವೇ ಚರ್ಮದ ಮೇಲೆ ಏನಾದರೂ ಒಂದು ರ್ಯಾಷಸ್ ಆಗಬಹುದು, ನವೆ ಆಗುತ್ತೆ. ಇದು ಶಾರ್ಟ್ ಲಿವ್ಡ್ ಇರುತ್ತೆ. ಬೇರೆ 1 ದಿನ 2 ದಿನ ಇರಬಹುದು, ನಂತರ ಅದಾಗದೇ ಕಡಿಮೆ ಆಗುತ್ತೆ. ಅಥವಾ ಮತ್ತೆ ಅದೇ ಥರ ಒಂದು ಫುಡ್ ಪಾರ್ಟಿಕಲ್ ಇರಬಹುದು, ಅಥವಾ ಸರ್ಟನ್ ಕೆಮಿಕಲ್ ಇರಬಹುದು, ಅಥವಾ ಬಟ್ಟೆ ಇರಬಹುದು. ಅದು ನಮ್ಮ ದೇಹಕ್ಕೆ ಕಾಂಟ್ಯಾಕ್ಟ್ ಬಂದಾಗ ಮತ್ತೆ ಅದೇ ಥರ ಎರಪ್ಷನ್ಸ್ ಎಲರ್ಜಿ ಆಗಬಹುದು, ನಂತರ ಅದಾಗದೇ ಕಡಿಮೆ ಆಗಬಹುದು. ಒಂದು ವೇಳೆ ಎಲರ್ಜಿ ಸಿವಿಯರ್ ಆದಾಗ ಅದು ಬೇಗ ಕಡಿಮೆ ಆಗೋದಿಲ್ಲ, ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬಟ್ ಈ ಒಂದು ಸೋರಿಯಾಸಿಸಲ್ಲಿ ನಾವು ನೋಡ್ತೀರಿ ವೇರ್ ನಮಗೆ ಯಾವುದೇ ಒಂದು ಕಾರಣ ಇಲ್ಲದೆ ಇದು ಹೇಗೆ ಶುರು ಆಯಿತು, ಈ ನಮಗೇನೂ ಒಂದು ತೊಂದರೆ ಇರೋದಿಲ್ಲ, ಆದರೂ ಕೂಡ ಈ ಥರದ ಒಂದು ಎರಪ್ಷನ್ಸ್ ಕಂಡು ಬರ್ತಾ ಹೋಗುತ್ತೆ. ಸೊ ಈ ಥರದ ಒಂದು ಎರಪ್ಷನ್ಸ್ ಕಂಡು ಹೋದಾಗ ಅದು ಒಂದು ಒಂದು 2 ಮಂತ್ಸ್ 3 ಮಂತ್ಸ್ ಆದಮೇಲೂ ಕೂಡ ಆ ಒಂದು ಎರಪ್ಷನ್ಸ್ ಹಾಗೆ ಉಳ್ತ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಅದನ್ನು ನಾವು ನೋಡಿ ಅದಕ್ಕೆ ಕರೆಕ್ಟಾಗಿ ನಾವು ಚಿಕಿತ್ಸೆ ಮಾಡಬೇಕು. ಇದೇ ಥರ ವಿಟಿಲಿಗೋನು ಕೂಡ ಅಷ್ಟೇ. ಸೊ ವಿಟಿಲಿಗೋ ಅಂತ ನಾವು ಹೇಳಿದಾಗ ಚರ್ಮದ ಮೇಲೆ ವೈಟಿಶ್ ಪ್ಯಾಚಸ್ ಕಂಡುಬರೋದು. ಈಗ ಸಾಕಷ್ಟು ವೈಟಿಶ್ ಪ್ಯಾಚಸ್ ಕಂಡು ಬರ್ತಾ ಹೋಗುತ್ತೆ. ಸೊ ಇದಕ್ಕೆಲ್ಲದಕ್ಕೂ ಕೂಡ ನಾವು ವಿಟಿಲಿಗೋ ಅಂತ ಹೇಳೋದಿಲ್ಲ. ಫಾರ್ ಎಕ್ಸಾಂಪಲ್ ಸಿಂಪಲ್ ಮಕ್ಕಳಲ್ಲಿ ಕೆನೆ ಮೇಲೆ ಸಾಕಷ್ಟು ಸ್ಮಾಲ್ ವೈಟ್ ಡಾಟ್ಸ್ ಬರ್ತಾ ಹೋಗುತ್ತೆ. ಸೊ ಇದು ಜನರಲಿ ನಾವೇನು ಹೇಳ್ತೀರಿ ಅಂದರೆ ಹೆಲಿಮಿಂಥಿಯಾಸಿಸ್ ಇನ್ಫೆಕ್ಷನ್ ಆದಾಗ, ಅಂದರೆ ಕರ್ಳಲ್ಲಿ ಸಾಕಷ್ಟು ವರ್ಮ್ ಇನ್ಫೆಸ್ಟೇಷನ್ ಆದಾಗ ಈ ಥರ ಮಕ್ಕಳಿಗೆ ಈ ಒಂದು ಸಮಸ್ಯೆ ಆಗಬಹುದು ಒಂದು. ಅಥವಾ ನಮ್ಮ ದೇಹದಲ್ಲಿ ಒಂದು ವೇಳೆ ಏನಾದರೂ ಫಂಗಲ್ ಇನ್ಫೆಕ್ಷನ್ ಆದಾಗ, ಈ ಫಂಗಲ್ ಇನ್ಫೆಕ್ಷನ್ ನಾನಾ ಕಾರಣದಿಂದ ಆಗಬಹುದು. ಎದೆ ಮೇಲಿರಬಹುದು, ಅಥವಾ ಕೈ ಮೇಲಿರಬಹುದು, ಮುಖದ ಮೇಲಿರಬಹುದು. ವೈಟಿಶ್ ಸಣ್ಣದಾಗಿ ವೈಟಿಶ್ ಹ್ಯೂ ಕಾಣ್ತಾ ಹೋಗುತ್ತೆ, ಸ್ಮಾಲ್ ವೈಟ್ ಪ್ಯಾಚಸ್ ಕಂಡು ಬರ್ತಾ ಹೋಗುತ್ತೆ. ಇದಕ್ಕೆ ನಾವು ಟೀನಿಯಾ ಆಲ್ಬಾ ಅಂತ ಹೇಳ್ತೀರಿ. ಸೊ ಈ ಒಂದು ಟೀನಿಯಾ ಆಲ್ಬಾ ಆ್ಯಂಡ್ ವಿಟಿಲಿಗೋಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗೋದು ತುಂಬ ಇಂಪಾರ್ಟೆಂಟ್. ಸಾಕಷ್ಟು ಕೇಸಸ್ ಬರೀ ಒಂದು ಫಂಗಲ್ ಇನ್ಫೆಕ್ಷನ್ನಿಂದ ಇರಬಹುದು. ಈ ಫಂಗಲ್ ಇನ್ಫೆಕ್ಷನ್ ತುಂಬ ಬೇಗ ಕಡಿಮೆ ಆಗಬಹುದು. ಇದಕ್ಕೆ ಸರ್ಟನ್ ಮೆಡಿಕೇಷನ್ಸ್ ತೊಗೊಂಡಾಗ ವಿತಿನ್ 1 ವೀಕ್ 15 ಡೇಸಲ್ಲಿ ಈ ಒಂದು ಸಮಸ್ಯೆ ಸರಿ ಹೋಗುತ್ತೆ. ವೆರಾಸ್ ಈ ಒಂದು ವಿಟಿಲಿಗೋ ಆದಾಗ, ವಿಟಿಲಿಗೋ ಏನಾಗುತ್ತೆ ಅಂದರೆ ಆ ಒಂದು ಹೈಪೋಪಿಗ್ಮೆಂಟೆಡ್ ಪ್ಯಾಚಸ್ ಅಂತ ನಾವು ಹೇಳ್ತೀರಿ. ಅಂದರೆ ಆ ಸುತ್ತಮುತ್ತ ಆ ಬಾರ್ಡರ್ ಸ್ಕಿನ್ ಏನಿದೆಯೋ ಅದು ತುಂಬ ಡಾರ್ಕ್ ಕಲರ್ ಇರುತ್ತೆ. ನಂತರ ಈ ಸೆಂಟ್ರಲ್ ಪೋರ್ಷನ್, ಆ ಒಂದು ಪ್ಯಾಚಿನ ಮಧ್ಯಭಾಗದಲ್ಲಿ ವೈಟಿಶ್ ಡಿಸ್ಕಲರೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದಲ್ಲಿ ನಾವು ನೋಡ್ತೀರಿ ಅದ್ರಲ್ಲಿ ತುಂಬ ಡಿಸ್ಟಿಂಕ್ಟಾಗಿ ಕಂಡು ಬರ್ತಾ ಹೋಗುತ್ತೆ. ತುಟಿ ಮೇಲೆ ಕಂಡುಬರಬಹುದು, ಅಥವಾ ಕೈ ಬೆರಳಲ್ಲಿ ಕಂಡುಬರಬಹುದು, ಅಥವಾ ನಮ್ಮ ದೇಹದ ಯಾವುದೇ ಒಂದು ಭಾಗದಲ್ಲಿ ಕಂಡುಬರಬಹುದು. ಬೈಲ್ಯಾಟ್ರಲ್ ಇರಬಹುದು, 2 ಕಡೆನೂ, ಈಗ 2 ಕೈಯಲ್ಲೂ ಕೂಡ ಕಂಡುಬರಬಹುದು, ಅಥವಾ ಬರೀ ದೇಹದ ಒಂದು ಭಾಗದಲ್ಲಿ ಕಂಡುಬರಬಹುದು. ಸೊ ಈ ಥರ ಒಂದು ಹೈಪೋಪಿಗ್ಮೆಂಟೆಡ್ ಡಾರ್ಕ್ ಪ್ಯಾಚಸ್ ಇದ್ದಾಗ ಆಗ ಅದಕ್ಕೆ ನಾವು ವಿಟಿಲಿಗೋ ಅಂತ ಹೇಳ್ತೀರಿ. ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಶಾಖೆಯ ಹೋಮಿಯೋಪತಿ ತಜ್ಞರು ಕಂಪ್ಲೀಟ್ ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸಾಕಷ್ಟು ಜನರಲ್ಲಿ ನಾವು ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಸಮಸ್ಯೆಯನ್ನು ನೋಡ್ತೇವೆ. ಹಾಗಾಗಿ ನೀವು ಕೂಡ ಯಾವುದೇ ರೀತಿಯಾದ ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಲ್ಲಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಬೇಕು ಅಂತ ಅನ್ಕೊಳ್ಳುವಂಥವರು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸರ್, ಈಗ ನಾವು ಹೇಳ್ತಾ ಇದ್ವಿ ಒಂದು ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಒಂದು ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಬರೋದಕ್ಕೆ ಏನಾದರೂ ಇದಕ್ಕೊಂದು ಏಜ್ ಫ್ಯಾಕ್ಟರ್ ಇದೆಯಾ ಸರ್? ಈ ಏಜಲ್ಲಿ ಇದನ್ನು ಹೆಚ್ಚಾಗಿ ನೋಡಬಹುದು ಅನ್ನೋಂಥದ್ದು ಏನಾದರೂ ಇದೆಯಾ? ನೋಡಿ, ಜನರಲಿ ಈ ಒಂದು ಸೋರಿಯಾಸಿಸ್ ನಾವು ನೋಡ್ತೀರಿ ಯಂಗರ್ ಏಜ್ ಗ್ರೂಪಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ನಾವು ನೋಡ್ತೀರಿ. ಒಂದು 18 ವರ್ಷದಿಂದ 35 ವರ್ಷದ ಒಳಗಡೆ ಈ ಒಂದು ಸೋರಿಯಾಸಿಸ್ ನಾವು ಹೆಚ್ಚಾಗಿ ನಾವು ನೋಡ್ತೀರಿ. ವಿಟಿಲಿಗೋನು ಕೂಡ ಅಷ್ಟೇ ಫ್ಯೂ ಕೇಸಸಲ್ಲಿ ನಾವು ನೋಡ್ತೀರಿ ಓಲ್ಡ್ ಏಜಲ್ಲಿ ಈ ಒಂದು ಸಮಸ್ಯೆ ನಾವು ನೋಡ್ತೀರಿ. ಬಟ್ ಅಗೇನ್ ಈ ಒಂದು ಸೋರಿಯಾಸಿಸ್ ಆ್ಯಂಡ್ ವಿಟಿಲಿಗೋ ಅಲ್ಲಿ ನಾವು ನೋಡುವಂಥದ್ದು ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ನಾವು ನೋಡ್ತೀರಿ. ತಂದೆ ತಾಯಿ ಯಾರಿಗಾದರೂ ಈ ಒಂದು ಸಮಸ್ಯೆ ಇದ್ದರೆ ಮಕ್ಕಳಿಗೂ ಕೂಡ ಈ ಒಂದು ಸಮಸ್ಯೆ ಕಂಡುಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಒಂದು ವೇಳೆ ಈ ಥರ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಈ ಸಮಸ್ಯೆ ತುಂಬ ಬೇಗ ಕಂಡುಬರಬಹುದು ಒಂದು. ನಂತರ ನಾವು ನೋಡ್ತೀರಿ ಒಂದು ಸ್ಟ್ರೆಸ್ ಜಾಸ್ತಿ ಆದಾಗ, ಮಾನಸಿಕ ಒತ್ತಡ ಇರಬಹುದು, ಫಿಸಿಕಲ್ ಸ್ಟ್ರೇನ್ ಇರಬಹುದು, ಇದಾದಾಗಲೂ ಕೂಡ ಈ ಒಂದು ಟೆಂಡೆನ್ಸಿ ಇದ್ದಾಗ ಈ ಒಂದು ಸಮಸ್ಯೆ ಕಂಡುಬರಬಹುದು. ಅದರ್ವೈಸ್ ಜನರಲಿ ಈ ಒಂದು ಸೋರಿಯಾಸಿಸ್ ಆ್ಯಂಡ್ ವಿಟಿಲಿಗೋಲಿ
ಒಂದು ಪ್ಯಾಥೋಫಿಸಿಯಾಲಜಿ ನಾವು ನೋಡಿದಾಗ ಅಂದರೆ ಇದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ನಾವು ಹೇಳ್ತೀರಿ. ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳಿದಾಗ ನಮ್ಮ ದೇಹದ ಏನು ಒಂದು ರೋಗ ನಿರೋಧ ಶಕ್ತಿ ಇರತ್ತೋ, ಈ ಒಂದು ರೋಗ ನಿರೋಧ ಶಕ್ತಿ ಬೇಸಿಕ್ ಫಂಕ್ಷನ್ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಬ್ಯಾಕ್ಟೀರಿಯಾ ಅಥವಾ ಒಂದು ವೈರಸ್ ಬಂದಾಗ ಈ ಒಂದು ಇಮ್ಯುನಿಟಿ ಹೆಚ್ಚಾಗಿ ಆ ಬ್ಯಾಕ್ಟೀರಿಯಾ ಅಥವಾ ಆ ವೈರಸ್ನ ಡೆಸ್ಟ್ರಾಯ್ ಮಾಡುವಂಥದ್ದು. ಬಟ್ ಈ ಥರ ಒಂದು ಆಟೋ ಇಮ್ಯೂನ್ ಡಿಸೀಸಸಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ಬ್ಯಾಕ್ಟೀರಿಯಾ ಇಲ್ಲದೆ, ಯಾವುದೇ ಒಂದು ವೈರಸ್ ಇಲ್ಲದೆ ಈ ಒಂದು ಆಟೋ ಇಮ್ಯುನಿಟಿ ಹೆಚ್ಚಾಗಿ ನಮ್ಮ ದೇಹದ ಹೆಲ್ತಿ ಸೆಲ್ಸ್ನ ಟಾರ್ಗೆಟ್ ಮಾಡಿ ಅದನ್ನು ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಅಂದರೆ ನಮ್ಮ ಇಮ್ಯುನಿಟಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಈಗ ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಚರ್ಮದಲ್ಲಿ 5 ಲೇಯರ್ಸ್ ಇರುತ್ತೆ. ಈ ಒಂದು 5 ಲೇಯರ್ಸಲ್ಲಿ ಒಂದು 5th ಲೇಯರಲ್ಲಿ ಒಂದು ಸೆಲ್ಸ್ ಇರುತ್ತೆ, ಅದಕ್ಕೆ ನಾವು ಕೆರಾಟಿನೋಸೈಟ್ಸ್ ಅಂತ ಹೇಳ್ತೀರಿ. ಸೊ ಈ ಕೆರಾಟಿನೋಸೈಟ್ಸ್ ಅದರ ಫಂಕ್ಷನ್ ಕರೆಕ್ಟಾಗಿ ಮಾಡಬೇಕಾಗತ್ತೆ. ಸೊ ಈ ಒಂದು ಆಟೋ ಇಮ್ಯುನಿಟಿ ಹೆಚ್ಚಾಗಿ ಆ ಒಂದು ಕೆರಾಟಿನೋಸೈಟ್ಸ್ನ ಕ್ಯಾಪ್ಚರ್ ಮಾಡಿ ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಅದು ಡೆಸ್ಟ್ರಾಯ್ ಆಗ್ತಾ ಹೋದಾಗ ಈ ಒಂದು ಸೋರಿಯಾಸಿಸ್ ಕಾಯಿಲೆ ಕಂಡುಬರಬಹುದು. ಅದೇ ಥರ ವಿಟಿಲಿಗೋಲಿ ಏನಾಗುತ್ತೆ ಅಂದರೆ ಚರ್ಮದಲ್ಲಿ ಒಂದು ಸೆಲ್ ಇರುತ್ತೆ, ಅದಕ್ಕೆ ನಾವು ಮೆಲನೋಸೈಟ್ಸ್ ಅಂತ ಹೇಳ್ತೀರಿ. ಸೊ ಈ ಒಂದು ಮೆಲನೋಸೈಟ್ಸು ಕೂಡ ಈ ಇಮ್ಯುನಿಟಿ ಹೆಚ್ಚಾಗಿ ಆ ಮೆಲನೋಸೈಟ್ಸ್ ಅದರದ್ದು ಏನು ಒಂದು ನಾರ್ಮಲ್ ಫಂಕ್ಷನಿಂಗ್ ಇರುತ್ತೋ ಆ ಫಂಕ್ಷನಿಂಗ್ ಹ್ಯಾಂಪರ್ ಆಗ್ತಾ ಹೋಗುತ್ತೆ, ಅದು ಕರೆಕ್ಟಾಗಿ ಕೆಲಸ ಮಾಡ್ತಿರೋದಿಲ್ಲ. ಆ ಕಾರಣದಿಂದ ವಿಟಿಲಿಗೋ ಕಂಡುಬರಬಹುದು. ಸೊ ಇದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಇರೋದ್ರಿಂದ ಏಜ್ ಪ್ರೆಸೆಂಟೇಷನ್ನು ಕೂಡ ತುಂಬ ವೆರೀಡಾಗಿ ನಾವು ನೋಡಬಹುದು. ಚಿಕ್ಕ ಮಕ್ಕಳಲ್ಲೂ ಕೂಡ ಒಂದು 5 years ಏಜ್ ಗ್ರೂಪಲ್ಲೂ ಕೂಡ ಈ ಒಂದು ಸೋರಿಯಾಸಿಸ್ ಅಥವಾ ವಿಟಿಲಿಗೋ ನಾವು ನೋಡಬಹುದು. ಅಥವಾ ಏಜ್ ಆದಮೇಲೆ ಒಂದು 45-50 years ಆದಮೇಲೆ ಈ ಒಂದು ಸಮಸ್ಯೆ ಕಂಡುಬರಬಹುದು. ಅಥವಾ ಮಿಡ್ಲ್ ಏಜ್ ಗ್ರೂಪಲ್ಲೂ ಕೂಡ ಈ ಒಂದು ಸಮಸ್ಯೆ ಕಂಡುಬರಬಹುದು. ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ ನೀವು ಕೂಡ. ಅಂದರೆ ಇದಕ್ಕೆ ಒಂದು ಎಲ್ಲ ಏಜಲ್ಲೂ ಕೂಡ ಸಾಮಾನ್ಯವಾಗಿ ನಾವು ಸೋರಿಯಾಸಿಸ್ ವಿಟಿಲಿಗೋ ಸಮಸ್ಯೆಗಳನ್ನು ನೋಡೋದ್ರಿಂದ ನೀವು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಇದು ಪ್ರಾರಂಭದಲ್ಲಿ ಯಾವುದೋ ಒಂದು ಸಣ್ಣ ಗಾಯ ಆಗಿದೆ ಅಂತ ನೀವು ಅಂದ್ಕೊಳ್ತಿರುವಾಗಲೇ ದೇಹದ ಪೂರ ಹರಡುವಂತಹ ಒಂದು ಕಾಯಿಲೆ. ಹಾಗಾಗಿ ನೀವು ಕೂಡ ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾದ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಸ್ಕಿನ್ ಪ್ರಾಬ್ಲಮ್ನ ಹೊರತುಪಡಿಸಿ ನೋಡಿದಾಗ ಬೇರೆ ಇನ್ಯಾವುದೋ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಿದ್ರು ಕೂಡ ಈಗ ಪ್ರತಿಯೊಬ್ಬರು ಏನು ಅಂದ್ಕೊಳ್ತಾರೆ, ಪ್ರಾರಂಭದಲ್ಲಿ ನೆಗ್ಲೆಕ್ಟ್ ಮಾಡ್ತೀರಾ. ಒಂದು ಹೆಲ್ತ್ ಇಶ್ಯೂಸ್ ಕಂಡು ಬಂದಾಗ ಕ್ವಿಕ್ಕಾಗಿ ಅದನ್ನು ಒಂದು ಸ್ವಲ್ಪ ಅದು ರಿಕಗ್ನೈಸ್ ಆಗ್ತಿದೆ, ಗೊತ್ತಾಗ್ತಾ ಇದೆ ನಮಗೆ ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿರುವಾಗಲೇ ಅದಕ್ಕೆ ಒಂದು ಸೂಕ್ತವಾದ ಟ್ರೀಟ್ಮೆಂಟನ್ನು ತಗೊಂಡ್ರೆ ಖಂಡಿತವಾಗಿಯೂ ಫಾರ್ ದ ಫ್ಯೂಚರಲ್ಲಿ ಆಗುವಂತಹ ಕಾಂಪ್ಲಿಕೇಶನ್ಸ್ನ ತಡಿಬಹುದು. ಆದರೆ ಎಲ್ಲರೂ ಪ್ರಾರಂಭದಲ್ಲಿ ನೆಗ್ಲೆಕ್ಟ್ ಮಾಡ್ತೀರಾ, ಲಾಸ್ಟ್ ಮೂಮೆಂಟಲ್ಲಿ ಬಂದು ನಮಗೆ ಕ್ವಿಕ್ಕಾಗಿ ರಿಸಲ್ಟ್ ಬೇಕು ಅಂದರೆ ಖಂಡಿತವಾಗಿಯೂ ಇದು ಕಷ್ಟ ಸಾಧ್ಯ. ಹಾಗಾಗಿ ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಿದ್ರು ಕೂಡ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಶಾಖೆ ಬ್ಯಾಂಗ್ಳೂರಲ್ಲಿ ಜಯನಗರ್, ಮಲ್ಲೇಶ್ವರಂ, ಇಂದಿರಾನಗರ್ ಮತ್ತು HSR ಲೇಔಟ್ನಲ್ಲಿ ಇದೆ. ಇನ್ ಕೇಸ್ ಬ್ಯಾಂಗ್ಳೂರು ಬಿಟ್ಟು ಹೊರಗಡೆ ಇದ್ರೂ ಕೂಡ ಆಲ್ ಓವರ್ ಕರ್ನಾಟಕ, ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ತುಮಕೂರು ಹೀಗೆ ಕರ್ನಾಟಕದ ನಾನಾ ಭಾಗಗಳಲ್ಲಿ ಸಂಪೂರ್ಣವಾಗಿ ಒಂದು ಶಾಖೆ ಇರೋದ್ರಿಂದ ಇಲ್ಲಿವರೆಗೂ ನೀವೇನಾದರೂ ಟ್ರೀಟ್ಮೆಂಟನ್ನು ತೊಗೊಂಡಿದ್ರೆ ವಿತ್ ರಿಪೋರ್ಟ್ ಜೊತೆಗೆ ನೀವು ಹಾಸ್ಪಿಟಲ್ಗೆ ಭೇಟಿ ನೀಡಿದಾಗ ನಿಮ್ಮ ಒಂದು ಸಮಸ್ಯೆ ಯಾವ ಹಂತದಲ್ಲಿದೆ, ನೆಕ್ಸ್ಟ್ ಯಾವ ರೀತಿಯಾದ ಟ್ರೀಟ್ಮೆಂಟ್ ನಿಮಗೆ ನೆಸೆಸಿಟಿ ಇದೆ ಅನ್ನೋದನ್ನು ತಿಳ್ಕೊಂಡು ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಕನೆಕ್ಟ್ ಆಗಬಹುದು. ಸರ್, ಈಗ ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ ಸರ್. ಎಲ್ಲೋ ಒಂದು ಕಡೆ ಈಗ ಒಂದು ಸೋರಿಯಾಸಿಸ್ ಆಗಿರ್ಬೋದು, ವಿಟಿಲಿಗೋ ಸಮಸ್ಯೆಗಳು ಬರೋದಕ್ಕೆ ಈ ತುಂಬ ಕಾಸ್ಮೆಟಿಕ್ ಯೂಸ್ ಮಾಡೋದು, ಈಗ ಕೆಲವೊಬ್ಬರು ಎವ್ರಿ ಡೇ ಮಾರ್ನಿಂಗ್ ಟು ಅವ್ರ ಕೆಲವೊಂದು ವರ್ಕಿಂಗ್ ಸ್ಟ್ರಕ್ಚರ್ ಅದು ರೀತಿಯಾಗಿರುತ್ತೆ, ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ಮೇಕಪ್ಪಲ್ಲೇ ಇರ್ತಾರೆ, ಅಥವಾ ಪದೇ ಪದೇ ಸ್ಕ್ರಬ್ ಕೊಡೋ ಅಂಥದ್ದು, ಅಥವಾ ಬೇರೆ ಇನ್ಯಾವುದೋ ಮಸಾಜು, ಇದೆಲ್ಲ ಯೂಸ್ ಮಾಡೋದ್ರಿಂದನೂ ಕೂಡ ಸ್ಕಿನ್ಗೆ ಏನಾದರೂ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸರ್? ಒಂದು ರೀಸೆಂಟ್ ಸ್ಟಡೀಸ್ ಪ್ರಕಾರ ನೋಡಿದರೆ ತುಂಬ ಜಾಸ್ತಿ UV ಸ್ಕ್ರೀನ್ಸ್ನ ಯೂಸ್ ಮಾಡೋದು ಅಂಥದ್ದು ಒಂದು. ನಂತರ ತುಂಬ ಜಾಸ್ತಿ ಈ ಟ್ಯಾಟೂಸ್ನ ಮಾಡ್ಕೊಳ್ಳೋದ್ರಿಂದ ಸರ್ಟನ್ ಕೇಸಸಲ್ಲಿ ಈ ಒಂದು ಸಮಸ್ಯೆ ಕಂಡುಬರುವಂಥದ್ದು ಡೆಫಿನೆಟ್ಲಿ ನಾವು ನೋಡಿದ್ದೀರಿ. ಸೋರಿಯಾಸಿಸ್ ಇರಬಹುದು, ಅಥವಾ ಫ್ಯೂ ಕೇಸಸಲ್ಲಿ ನಾವು ನೋಡಿದ್ದೀರಿ ಅದು ಒಂದು ಸರ್ಟನ್ ಟೈಪ್ ಆಫ್ ಸ್ಕಿನ್ ಕ್ಯಾನ್ಸರ್ ಆಗೋವಂಥ ಪಾಸಿಬಿಲಿಟೀಸು ಕೂಡ ಇರುತ್ತೆ. ಬಟ್ ಇದು ಎಲ್ಲ ಕೇಸಸಲ್ಲಿ ಪಾಸಿಟಿವ್ ಆಗಿ ಸ್ಟ್ರಾಂಗ್ ಆಗಿ ನಾವು ನೋಡೋದಿಲ್ಲ. ಫ್ಯೂ ಕೇಸಸಲ್ಲಿ ನಾವು ನೋಡ್ತೀರಿ ಒಂದು ವೇಳೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ, ಅಥವಾ ಒಂದು ಸ್ಕಿನ್ ಡಿಸೀಸ್ ಆಗೋವಂಥ ಚಾನ್ಸಸ್ ಟೆಂಡೆನ್ಸಿ ಇದ್ದಾಗ ಅವರಲ್ಲಿ ಈ ಥರದ ಒಂದು ಸ್ಟ್ರಾಂಗ್ ಕೆಮಿಕಲ್ ಅಬ್ಸಾರ್ಬೆಂಟ್ಸ್ನ ಲಾಂಗ್ ಪೀರಿಯಡ್ ಆಫ್ ಟೈಮಿಗೆ ಯೂಸ್ ಮಾಡಿದಾಗ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಕಂಡುಬರಬಹುದು. ಅಥವಾ ನಾವು ನೋಡ್ತೀರಿ ಸಾಕಷ್ಟು ಜನ ಸಾಕಷ್ಟು ಪೇಷಂಟ್ಸ್ ಏನು ಮಾಡ್ತಾರೆ, ಏನಾದರೂ ಒಂದು ಸಮಸ್ಯೆ ಆದಾಗ ಅದನ್ನು ಮಲ್ಟಿಪಲ್
ಕ್ರೀಮ್ಸ್ನ ಹಚ್ಚೋದಿರಬಹುದು ಅಥವಾ ಒಂದು ಫಾಸ್ಟ್ ಕ್ವಿಕ್ ರಿಕವರಿಗೆ ಸಾಕಷ್ಟು ಬೇರೆ ಮೆಥಡ್ಸ್ನ ಮಾಡ್ತಾ ಹೋಗ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಬೇರೆ ಎಲರ್ಜೀಸ್ ಆಗಬಹುದು ಅಥವಾ ಬೇರೆ ಸಮಸ್ಯೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ಮಾಡೋಕ್ಕೆ ಹೋಗಬಾರ್ದು. ಈ ಏನು ಒಂದು ಸಮಸ್ಯೆ ಇದೆ, ಒಂದು ವೇಳೆ ಇದು ಸೋರಿಯಾಸಿಸ್ ಇದೆಯಾ ಅಥವಾ ಇದು ವಿಟಿಲಿಗೋ ಇದೆಯಾ ಅಥವಾ ಇದು ಲ್ಯೂಕೋಡರ್ಮಾ ಇದೆಯಾ ಅಥವಾ ಸೂಡೋ ಸೋರಿಯಾಸಿಸ್ ಇದೆಯಾ, ಏನಿದೆಯೋ ಅದನ್ನು ನಾವು ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ಡಯಾಗ್ನೋಸ್ ಮಾಡ್ದಂಗೆ ನಾವೇ ಏನೋ ಒಂದು ಕ್ರೀಮ್ ಹಚ್ಚೋದಿರಬಹುದು ಅಥವಾ ಯಾರೋ ಒಂದು ಹೇಳಿದ್ರು ಅಂತ ಏನೋ ಒಂದು ಕಾಸ್ಮೆಟಿಕ್ ಕ್ರೀಮ್ ಹಚ್ಚೋದು, ಈ ಥರ ಮಾಡೋಕ್ಕೆ ಹೋಗಬಾರ್ದು. ಬಿಕಾಸ್ ಈ ಒಂದು ಕಾಯಿಲೆ ಸೋರಿಯಾಸಿಸ್ ಇರಬಹುದು ಅಥವಾ ಒಂದು ವಿಟಿಲಿಗೋ ಇರಬಹುದು, ನಾನು ಆಗಲೇ ಹೇಳಿದಂಗೆ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್. ಸೊ ಈ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಇರೋದ್ರಿಂದ ಯಾವ ಫ್ಯಾಕ್ಟರ್ಸ್ಲಿಂದ ಇದು ಹೆಚ್ಚಾಗ್ತಿದೆ ಇವನ್ನೆಲ್ಲ ನಾವು ಅನಲೈಸ್ ಮಾಡಿ ಅದಕ್ಕೆ ತಕ್ಕಂಗೆ ನಾವು ಔಷಧಿ ಮಾಡಬೇಕಾಗತ್ತೆ. ಸೊ ಇದಕ್ಕೆ ನಾವು ಮೇಜರಾಗಿ ಟಾಪಿಕಲ್ ಅಪ್ಲಿಕೇಶನ್ಸ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಇದು ರೈಟ್ ವೇ ಆಫ್ ಟ್ರೀಟ್ಮೆಂಟ್ ಇರೋದಿಲ್ಲ ಅಂತ ಹೇಳಬಹುದು. ಸರ್, ಈಗ ಎಷ್ಟೋ ಜನ ಹೇಳ್ತಾರೆ ಸೋರಿಯಾಸಿಸ್ ಸಮಸ್ಯೆ ಅನ್ನೋದು ಒನ್ಸ್ ಏನಾದರೂ ಬಂದರೆ ಸೋರಿಯಾಸಿಸ್ ಅದು ಹೋಗೋದಿಲ್ಲ ಸಾಮಾನ್ಯವಾಗಿ. ಎಷ್ಟೋ ಜನ ಪೇಷಂಟ್ಗಳು ನಾವು ಟ್ರೀಟ್ಮೆಂಟನ್ನು ತೊಗೊಂಡಿದ್ದೀವಿ, ನಮಗೆ ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಸ್ವಲ್ಪ ಕ್ಯೂರ್ ಆಗ್ತಿದೆ ಅಂದ್ಕೊಳ್ತೀವಿ, ಎಗೇನ್ ಮತ್ತೆ ನಮಗೆ ವಿಪರೀತವಾದ ತುರ್ಕಿ ಸ್ಟಾರ್ಟ್ ಆಗುತ್ತೆ, ವಿಪರೀತವಾಗಿ ಇಚ್ಚಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ಸೋರಿಯಾಸಿಸ್ ಆಗಿರ್ಬೋದು ಅಥವಾ ವಿಟಿಲಿಗೋ ಆಗಿರ್ಬೋದು, ಈವನ್ ವಿಟಿಲಿಗೋ ಇರ್ಬೋದು ಸರ್. ಈಗ ಕೆಲವೊಬ್ಬರಿಗೆ ಯಾವುದೋ ಕೈಯಲ್ಲಿ ಅಥವಾ ಕಾಲಲ್ಲಿ ಎಲ್ಲೋ ಒಂದು ಕಾಯಿನ್ ರೀತಿಯಲ್ಲಿ ಬಂದಿರುವಂಥದ್ದನ್ನು ನೋಡ್ತೀವಿ, ಅದು ಎಷ್ಟು ವರ್ಷ ಆದರೂ ಕೂಡ ಸ್ಪ್ರೆಡ್ ಆಗಿರೋದೇ ಇಲ್ಲ. ಬಟ್ ಇನ್ನು ಕೆಲವೊಬ್ಬರನ್ನ ನೋಡ್ಬೋದು ದೇಹ ಪೂರ್ತಿ, ಈವನ್ ಹೇರ್ ಕಲರ್ ಕೂಡ ಚೇಂಜ್ ಆಗುವಂಥದ್ದನ್ನು ನೋಡ್ತೀವಿ. ಹಾಗಿದ್ದಲ್ಲಿ ಇದಕ್ಕೆ ಸಂಪೂರ್ಣವಾದ ಟ್ರೀಟ್ಮೆಂಟನ್ನು ಕೊಡಬಹುದಾ, ಸಾಧ್ಯ ಇದೆಯಾ? ನೋಡಿ, ಎರಡು ಕಾಯಿಲೆಯಲ್ಲೂ ಕೂಡ ನಾವು ಸ್ಟೇಜಸಲ್ಲಿ ನಾವು ನೋಡ್ತಾ ಹೋಗ್ತೀರಿ. ಈಗ ಒಂದು ವೇಳೆ ಸೋರಿಯಾಸಿಸ್ ಇದ್ದಾಗ ಇನಿಷಿಯಲ್ ಸ್ಟೇಜಸಲ್ಲಿ ಇದ್ದಾಗ ಅದು ವೈಡ್ ಸ್ಪ್ರೆಡ್ ಆಗಿಲ್ಲ, ಇದ್ರ ಜೊತೆ ಅದು ಒಂದು ವೇಳೆ ಅದರ ಕಾಂಪ್ಲಿಕೇಶನ್ಸ್ ಕಂಡು ಬಂದಿರಲಿಲ್ಲ ಅಂದರೆ ಸೋರಿಯಾಸಿಸ್ ಸಾಮಾನ್ಯವಾಗಿ ಒಗ್ರಿಗೆ ಎಫೆಕ್ಟ್ ಆಗುತ್ತೆ, ನಂತರ ಅದು ಮೂಳೆಗೆ ಎಫೆಕ್ಟ್ ಆಗುತ್ತೆ. ಒಂದು ವೇಳೆ ಇದಾಗಿರಲಿಲ್ಲ, ಏಜ್ ಗ್ರೂಪ್ ಚೆನ್ನಾಗಿತ್ತು, ಅರ್ಲಿ ಏಜಸ್ ಇತ್ತು, 40 ಇಯರ್ಸ್ಗಿಂತ ಮುಂಚೆ ಈ ಒಂದು ಕಾಯಿಲೆ ಬಂದು ಒಂದು ವೇಳೆ ಅವ್ರಿಗೆ ಬೇರೆ ಅಸೋಸಿಯೇಟೆಡ್ ಡಿಸೀಸಸ್ ಇಲ್ದಿರುವಾಗ ಲೈಕ್ ಡಯಾಬಿಟೀಸ್ ಇರಬಹುದು ಅಥವಾ ಹೈಪರ್ ಟೆನ್ಷನ್ ಇರಬಹುದು, ಹೈಪೋಥೈರಾಯ್ಡಿಸಮ್ ಇರಬಹುದು, ಒಂದು ವೇಳೆ ಇವೆಲ್ಲ ಇರಲಿರುವಾಗ ಬರೀ ಸೋರಿಯಾಸಿಸ್ ಇದೆ, ವೈಡ್ ಸ್ಪ್ರೆಡ್ ಇರಲಿಲ್ಲ ಅಂದರೆ ಡೆಫಿನೆಟ್ಲಿ ಇದಕ್ಕೆ ನಾವು ಸರ್ಟನ್ ಮೆಡಿಕೇಷನ್ಸ್ನ ನಾವು ಮಾಡ್ತಾ ಇದನ್ನು ತುಂಬ ಬೇಗ ಕಂಟ್ರೋಲ್ ಮಾಡಬಹುದು. ಒಂದು ವೇಳೆ ವೈಡ್ ಸ್ಪ್ರೆಡ್ ಡಿಸೀಸ್ ಆಗಿದಾಗ ತುಂಬ ಜಾಸ್ತಿ ಮೈ ಪೂರ್ತಿ ಈ ಒಂದು ಕಾಯಿಲೆ ಬಂದು ನಂತರ ಇದರ ಕಾಂಪ್ಲಿಕೇಶನ್ಸು ಕೂಡ ಬಂದಿರುವಾಗ ಲೈಕ್ ಅದು ಉಗುರಿಗೆ ಎಫೆಕ್ಟ್ ಆಗಿರಬಹುದು ಅಥವಾ ಮೂಳೆಗೆ ಎಫೆಕ್ಟ್ ಆಗಿ ಸೋರಿಯಾಟಿಕ್ ಆರ್ಥರೈಟಿಸ್ ಆಗ ಇದನ್ನು ನಾವು ಸಂಪೂರ್ಣವಾಗಿ ಗುಣ ಮಾಡೋದು ಕಷ್ಟ ಆಗಬಹುದು. ಆ ಸ್ಟೇಜಸಲ್ಲಿ ಅದನ್ನು ನಾವು ಪ್ಯಾಲಿಯೇಟ್ ಮಾಡ್ತಾ ಹೋಗ್ತೀರಿ. ಅಂದರೆ ಅದನ್ನು ನಾವು ಲಾಂಗ್ ಟರ್ಮ್ ಮೆಡಿಕೇಷನ್ಸ್ ಕೊಡ್ತಾ ಅದನ್ನು ಕಂಟ್ರೋಲ್ ಮಾಡ್ತಾ ಹೋಗ್ತೀರಿ. ಸೊ ಯಾವ ಸ್ಟೇಜಲ್ಲಿದೆ, ಅದ್ರ ಜೊತೆ ಆ ಪೇಷಂಟ್ ಏಜ್ ಗ್ರೂಪ್ ಏನಿದೆ, ಒಂದು ವೇಳೆ ಅವ್ರಿಗೇನಾದರೂ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ, ಇವನ್ನೆಲ್ಲ ನಾವು ನೋಡ್ತಾ ಅದಕ್ಕೆ ನಾವು ಔಷಧಿ ಮಾಡಬೇಕಾಗತ್ತೆ. ಎಸ್ ಸರ್, ಈಗ ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಇವನ್ ಈ ಒಂದು ಮೇಕಪ್ ಐಟಮ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಅಥವಾ ತುಂಬ ಕಾಸ್ಮೆಟಿಕ್ ಯೂಸ್ ಮಾಡೋದ್ರಿಂದ ಇದರಿಂದ ಅಥವಾ ಇವಾಗ ನೀವು ಹೇಳ್ತಾ ಇದ್ರಿ ಈಗ ಟ್ಯಾಟೂಸ್ ಎಲ್ಲ ಹಾಕಿಸ್ಕೊಳ್ಳೋದ್ರಿಂದನೂ ಕೂಡ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಅಂತ ತಾವು ತಿಳಿಸ್ತಾ ಇದ್ರಿ. ಸರ್, ಈಗ ನೀವು ಆ್ಯಸ್ ಎ ಡಾಕ್ಟರ್ ಆಗಿ ಸುಮಾರು ಜನ ಸೋರಿಯಾಸಿಸ್ ಆಗಿರ್ಬೋದು ಅಥವಾ ವಿಟಿಲಿಗೋ ಸಮಸ್ಯೆ ಕಂಡು ಬಂದಾಗ ಬೇಗ ಒಂದು ಮೂಡ್ ಸ್ವಿಂಗ್ ಆಗುವಂಥದ್ದು, ಬೇಗ ಡಿಪ್ರೆಷನ್ಗೆ ಹೋಗುವಂಥದ್ದು. ಸೊ ಇಂಥ ಪೇಷಂಟ್ಗಳಿಗೆ ನೀವೇನನ್ನು ತಿಳಿಸ್ತೀರಾ ಸರ್? ನೋಡಿ, ಬೇಸಿಕ್ಲಿ ಈ ಒಂದು ಚರ್ಮದ ಕಾಯಿಲೆ ಮುಖದ ಮೇಲೆ ಅಥವಾ ಕೈ ಮೇಲೆ ಆದಾಗ ಸಾಕಷ್ಟು ಈ ಒಂದು ಸೋಷಿಯಲ್ ಸ್ಟಿಗ್ಮಾ ಆಗುತ್ತೆ. ಸೊ ಈ ಸೋಷಿಯಲ್ ಸ್ಟಿಗ್ಮಾ ಆದಾಗ ಆ ಒಂದು ಪೇಷಂಟ್ ಏನೊಂದು ಮೆಂಟಲ್ ಸ್ಟೆಬಿಲಿಟಿ ಇರುತ್ತೋ ಆ ಒಂದು ಮೆಂಟಲ್ ಸ್ಟೆಬಿಲಿಟಿಯಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ. ವೇರ್ ಬೈ ಈ ಒಂದು ನಮ್ಮ ಟ್ರೀಟ್ಮೆಂಟ್ ಮಾಡೋದಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಹೋಗುತ್ತೆ, ಒಂದು ಬ್ಲಾಕ್ ಥರ ಆಗ್ತಾ ಹೋಗುತ್ತೆ. ಬಿಕಾಸ್ ಸಿಂಪಲ್ ಸೋಷಲೈಸಿಂಗೇ ಕಡಿಮೆ ಮಾಡ್ಕೊಂಡು ಬಿಡ್ತಾರೆ, ಒಂದು ಡಿಪ್ರೆಷನ್ನಲ್ಲಿ ಹೋಗ್ತಾರೆ, ಅಥವಾ ಅವ್ರು ಏನೊಂದು ಪ್ರೊಡಕ್ಟಿವಿಟಿ ಇರುತ್ತೋ ಆ ಒಂದು ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಈ ಒಂದು ಕಾಯಿಲೆನ ಟ್ರೀಟ್ ಮಾಡೋದಕ್ಕೆ ಔಷಧಿ ಜೊತೆ ಒಂದು ಪಾಸಿಟಿವ್ ಅಪ್ರೋಚ್ನ ಇಟ್ಕೊಳೋದು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆ ನಮ್ಮ ಕ್ಲಿನಿಕ್ಸಲ್ಲಿ ನಾವು ಸಾಕಷ್ಟು ಕೌನ್ಸಿಲಿಂಗ್ ಸೆಷನ್ಸು ಕೂಡ ಮಾಡ್ತೀರಿ. ಇದರಿಂದ ಆ ಒಂದು ಪೇಷಂಟ್ನ ವೆಲ್ ಬೀಯಿಂಗ್ನ ನಾವು ಇಂಪ್ರೂವ್ ಮಾಡ್ತಾ ಹೋಗ್ತೀರಿ. ಬಿಕಾಸ್ ಆ ಒಂದು ವೆಲ್ ಬೀಯಿಂಗ್ ಇಂಪ್ರೂವ್ ಮಾಡಲಿಲ್ಲ ಅಂದರೆ ಈ ಒಂದು ಕಾಯಿಲೆ ಲಿಂಗರ್ ಆಗ್ತಾ ಹೋಗುತ್ತೆ. ಅಂದರೆ ಸಾಕಷ್ಟು ಕೇಸಸಲ್ಲಿ ನಾವು ನೋಡ್ತೀರಿ ವೇರ್ ಒಂದು ರಿಲ್ಯಾಪ್ಸ್ ಆಗ್ತಾ ಹೋಗುತ್ತೆ. ಸೊ ಔಷಧಿ ತೊಗೊಂಡಾಗ ಅದು ಕಡಿಮೆ ಆಗ್ತಾ ಹೋಗುತ್ತೆ, ನಂತರ ಸ್ವಲ್ಪ ಸಮಯ ನಂತರ ಮತ್ತೆ ಅದೇ ಥರ ಪ್ಯಾಚಸ್ ಕಂಡು ಬರಬಹುದು, ಅಥವಾ ನಾವು ಔಷಧಿ ಕೊಡ್ತಿರುವಾಗ ಆ ಪ್ಯಾಚಸ್ ಕರೆಕ್ಟಾಗಿ ರಿಕವರಿ ಆಗ್ತಿರೋದಿಲ್ಲ, ಒಂದು ಕಡೆ ಫೇಡ್ ಆಗ್ತಾ ಹೋಗುತ್ತೆ, ಒಂದು ಕಡೆ ಮತ್ತೆ ಕಂಡು ಬರ್ತಾ ಹೋಗುತ್ತೆ. ಸೊ ಇವೆಲ್ಲ ಆಗೋದಕ್ಕೆ ಒಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈ ಒಂದು ಮೆಂಟಲ್ ಬ್ಲಾಕ್ ಅಂತ ನಾವು ಹೇಳ್ಬಹುದು. ವೇರ್ ಈ ಒಂದು ಸ್ಟ್ರೆಸ್ ಇರಬಹುದು ಅಥವಾ ಒಂದು ಸೋಷಿಯಲ್ ಸ್ಟಿಗ್ಮಾ ಇರಬಹುದು, ಒಂದು
ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಹುದು, ಇದನ್ನು ನಾವು ದೂರ ಮಾಡಲೇಬೇಕಾಗತ್ತೆ. ಸೊ ಇದನ್ನು ದೂರ ಮಾಡೋದಕ್ಕೆ ಒಂದು ಡಾಕ್ಟರ್ ಕಡೆಯಿಂದ ಸಾಕಷ್ಟು ಗೈಡೆನ್ಸ್ ಅವಶ್ಯಕತೆ ಇರುತ್ತೆ. ಅದ್ರ ಜೊತೆ ಪೇಷಂಟ್ಸು ಕೂಡ ಏನು ಒಂದು ನಾವು ಡಾಕ್ಟರ್ಸ್ ಅವ್ರಿಗೆ ಅಡ್ವೈಸ್ ಮಾಡ್ತೀರಿ, ಸರ್ಟನ್ ಸಿಂಪಲ್ ಎಕ್ಸಸೈಸ್ ಪ್ಯಾಟ್ರನ್ ಇರಬಹುದು, ಸರ್ಟನ್ ಟೆಕ್ನಿಕ್ಸ್ ಇರಬಹುದು, ಇವನ್ನೆಲ್ಲ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಈ ಒಂದು ಸೋಷಿಯಲ್ ಸ್ಟಿಗ್ಮಾನ ನಾವು ದೂರ ಮಾಡಲೇಬೇಕಾಗತ್ತೆ. ಅನ್ಲೆಸ್ ಈ ಒಂದು ಸೋಷಿಯಲ್ ಸ್ಟಿಗ್ಮಾ ನಾವು ದೂರ ಮಾಡಲಿಲ್ಲ ಅಂದರೆ ಈ ಒಂದು ಕಾಯಿಲೆ ಸಂಪೂರ್ಣವಾಗಿ ಕಂಟ್ರೋಲ್ ಬರೋದು ಕಷ್ಟ ಆಗ್ತಾ ಹೋಗುತ್ತೆ. ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಶಾಖೆಯ ಹೋಮಿಯೋಪತಿ ತಜ್ಞರು ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಕೂಡ ಸೋರಿಯಾಸಿಸ್ ಅಥವಾ ವಿಟಿಲಿಗೋ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ರೆ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಬಿಕಾಸ್ ಎಷ್ಟೋ ಜನ ನಿಮ್ಮ ಸುತ್ತಮುತ್ತ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ನಿಮ್ಮ ಫ್ಯಾಮಿಲಿ ಸರ್ಕಲ್ನಲ್ಲಿ ನೀವು ನೋಡಿರ್ತೀರಾ, ಕೇಳಿರ್ತೀರಾ, ಎಷ್ಟೋ ಜನ ಈವನ್ ಸುಸೈಡ್ವರೆಗೂ ಹೋಗಿರುವಂತಹ ಚಾನ್ಸಸ್ಗಳು, ಇಂತಹ ಕೇಸಸ್ಗಳನ್ನು ಕೂಡ ಸಾಕಷ್ಟು ನೋಡಿರ್ತೀರಾ. ಹಾಗಾಗಿ ನೀವು ಕೂಡ ಯಾವುದೇ ಸ್ಕಿನ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರು ಕೂಡ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಬಹುದು. ಸರ್, ಇನ್ನು ಈಗ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಈಗ ಸೋರಿಯಾಸಿಸ್ ಕೆಲವೊಬ್ಬರಿಗೆ ಈವನ್ ವಿರುದ್ಧವಾದ ಆಹಾರ ಪದ್ಧತಿಯಿಂದನೂ ಕೂಡ ಬರುತ್ತೆ ಅಂತ ಹೇಳ್ತಾರೆ, ಫುಡ್ಡಿಂದನೂ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದಕ್ಕೆ ಯಾವ ರೀತಿ, ಇದಕ್ಕೆ ಏನಾದರೂ ಪಥ್ಯ ಇರಬೇಕಾಗುತ್ತಾ ಅಥವಾ ಟ್ರೀಟ್ಮೆಂಟ್ ಅಂದರೆ ಎಷ್ಟು ದಿನಗಳ ಕಾಲ ತಗೊಳ್ಬೇಕಾಗುತ್ತೆ, ಯಾವ ರೀತಿಯಾದ ಟ್ರೀಟ್ಮೆಂಟ್ ಇರುತ್ತೆ ಸರ್ ಇದಕ್ಕೆ? ಈ ಒಂದು ಸೋರಿಯಾಸಿಸ್ ಆ್ಯಂಡ್ ವಿಟಿಲಿಗೋಗೆ ಜನರಲಿ ನಾವು ನೋಡಿರೋ ಪ್ರಕಾರ ನಮ್ಮ ಕ್ಲಿನಿಕಲ್ ಸ್ಟಡೀಸ್ ಮುಖಾಂತರ ಸಾಕಷ್ಟು ಹುಳಿ ಪದಾರ್ಥ ತಿನ್ನೋದ್ರಿಂದ ಈ ಒಂದು ಕಾಯಿಲೆ ಬೇಗ ಕಂಟ್ರೋಲ್ ಬರೋದಿಲ್ಲ. ಬಟ್ ಇದರ ಅರ್ಥ ಹುಳಿ ಪದಾರ್ಥ ತಿನ್ನೋದ್ರಿಂದ ಈ ಒಂದು ಕಾಯಿಲೆ ಬರುತ್ತೆ ಅಂತ ಹೇಳೋದು ಕಷ್ಟ, ಬಿಕಾಸ್ ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಆಗುತ್ತೆ. ಅದ್ರ ಜೊತೆ ಈಗ ಈ ಒಂದು ಕಾಯಿಲೆ ಎಷ್ಟು ದಿನದಿಂದ ಇದೆ, ಯಾವ ಭಾಗದಲ್ಲಿದೆ, ಅದ್ರ ಜೊತೆ ಆ ಪೇಷಂಟ್ ಏಜ್ ಗ್ರೂಪ್ ಏನಿದೆಯೋ ಇದ್ರ ಮೇಲೆ ನಾವು ಟ್ರೀಟ್ಮೆಂಟ್ನ ನಾವು ಪ್ಲ್ಯಾನ್ ಮಾಡ್ತೀವಿ. ಬೇಸಿಕ್ಲಿ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ನಾವೊಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವೊಂದು ಮೆಡಿಕೇಷನ್ಸ್ ಮಾಡ್ತೀವಿ. ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಹೇಳಿದಾಗ ಆ ಒಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿದೆ, ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಇವನ್ನೆಲ್ಲ ಅನಲೈಸ್ ಮಾಡ್ತಾ ಈ ಕಾಯಿಲೆಯಿಂದ ಅವ್ರಿಗೆ ಮಾನಸಿಕವಾಗಿ ಏನು ತೊಂದರೆ ಆಗ್ತಿದೆ ಇವನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ನಾವು ಇದಕ್ಕೆ ಒಂದು ಮೆಡಿಸಿನ್ಸ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ನಾವು ತಗೊಳ್ತಾ ಹೋದಾಗ ಏನೊಂದು ನಮ್ಮ ದೇಹದಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗಿರುತ್ತೋ, ನಮ್ಮ ಇಮ್ಯುನಿಟಿ ನಮ್ಮ ವಿರುದ್ಧವಾಗಿ ಏನು ಕೆಲಸ ಮಾಡ್ತಿರತ್ತೋ ಅದನ್ನು ನಾವು ಕಂಟ್ರೋಲ್ ಮಾಡ್ತಾ ಹೋಗ್ತೀರಿ, ಬೇರೆ ಅದನ್ನು ನಾರ್ಮಲೈಸ್ ಮಾಡ್ತಾ ಹೋಗ್ತೀರಿ. ಇದನ್ನು ಮಾಡಿದಾಗ ಆಗ ಗ್ರ್ಯಾಜುವಲಿ ಈ ಒಂದು ಸೋರಿಯಾಸಿಸ್ ಪ್ಯಾಚಸ್ ಇರಬಹುದು ಅಥವಾ ಡಿಪಿಗ್ಮೆಂಟೆಡ್ ವಿಟಿಲಿಗೋ ಪ್ಯಾಚಸ್ ಇರಬಹುದು, ಇದು ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಸೊ ಯಾವ ಸ್ಟೇಜಲ್ಲಿದೆಯೋ ಅದರ ಮೇಲೆ ನಾವು ಟ್ರೀಟ್ಮೆಂಟ್ನ ನಾವು ಪ್ಲ್ಯಾನ್ ಮಾಡ್ತೀರಿ. ಈಗ ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಯಂಗರ್ ಏಜ್ ಗ್ರೂಪಲ್ಲಿದ್ದರೆ ಇದು ತುಂಬ ಬೇಗ ಕಂಟ್ರೋಲ್ ಆಗಬಹುದು. ಒಂದು ವೇಳೆ ಸೋರಿಯಾಸಿಸ್ ಜೊತೆ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗಿದ್ದಾಗ, ವೇರ್ ಆಲ್ರೆಡಿ ನೇಲ್ಸಿಗೆ ಎಫೆಕ್ಟ್ ಆಗಿರಬಹುದು ಅಥವಾ ಮೈ ತುಂಬ ಆಗಿರಬಹುದು, ತುಂಬ ಜಾಸ್ತಿ ಫ್ಲೇಕಿಂಗ್ ಆಗ್ತಾ ಹೋಗ್ತಾ ಇರುತ್ತೆ, ಇದ್ರ ಜೊತೆ ಜಾಯಿಂಟ್ ಪೇನ್ಸ್ ಸ್ಟಾರ್ಟ್ ಆಗಿರುತ್ತೆ, ಇದಕ್ಕೆ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಸೊ ಈ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಇದ್ದಲ್ಲಿ ಇಮಿಡಿಯೇಟಾಗಿ ಫಸ್ಟ್ ಆ ಒಂದು ಜಾಯಿಂಟ್ ಪೇನ್ಸ್ ಏನಿದೆಯೋ ಆ ಒಂದು ಪೇನ್ಸ್ನ ಕಡಿಮೆ ಆಗೋದಕ್ಕೆ ನಾವು ಔಷಧಿ ಕೊಡ್ತೀರಿ. ನಂತರ ಆ ಸ್ಕಿನ್ ಲಿಷನ್ಸ್ನ ಕಡಿಮೆ ಮಾಡೋಕ್ಕೆ ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ಸೊ ಈ ಥರ ಯಾವ ಸ್ಟೇಜಲ್ಲಿದೆಯೋ ಅದ್ರ ಜೊತೆ ಸೀಟ್ ಆಫ್ ಪೆಥಾಲಜಿ ಅಂತ ಹೇಳ್ತೀರಿ. ಈ ಒಂದು ಕಾಯಿಲೆ ಎಷ್ಟು ಡೀಪ್ ರೂಟೆಡ್ ಇದೆ ಇದನ್ನು ನಾವು ಅನಲೈಸ್ ಮಾಡ್ತಾ ಇದಕ್ಕೆ ನಾವು ಔಷಧಿ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಹೋಮಿಯೋಪತಿ ಚಿಕಿತ್ಸೆ ಮುಖಾಂತರ ಈ ಒಂದು ಕಾಯಿಲೆನ ನಾವು ಕಂಟ್ರೋಲ್ ಮಾಡ್ತಾ ಹೋಗಬಹುದು. ವಿತ್ ದಟ್ ಈ ಒಂದು ಮೆಡಿಸಿನ್ಸ್ ಜೊತೆ ಸಾಕಷ್ಟು ಪೇಷಂಟ್ಸಲ್ಲಿ ನಾವು ನೋಡ್ತೀರಿ ವೇರ್ ಸಿಂಪಲ್ ಎಕ್ಸಸೈಸ್ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ಒಂದು ಪಾಸಿಟಿವ್ ಅಪ್ರೋಚ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಪಾಸಿಟಿವ್ ಅಪ್ರೋಚ್ ಅಂದಾಗ ನಾವು ಔಷಧಿ ತಗೊಂಡಾಗ ಈ ಒಂದು ಕಾಯಿಲೆ ಕಂಟ್ರೋಲ್ ಆಗುತ್ತೆ, ಇದರಿಂದ ನಾವು ವಾಸಿ ಆಗ್ಬೋದು, ಈ ಒಂದು ಫೀಲ್ನ ಡೆವಲಪ್ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ಮಾಡಿದ್ರೆ ಡೆಫಿನೆಟ್ಲಿ ವಿತ್ ಹೋಮಿಯೋಪತಿ ಮೆಡಿಸಿನ್ಸ್ ಈ ಒಂದು ಸೋರಿಯಾಸಿಸ್ ಇರಬಹುದು ಅಥವಾ ವಿಟಿಲಿಗೋ ಇರಬಹುದು, ಇದನ್ನು ನಾವು ತುಂಬ ಚೆನ್ನಾಗಿ ನಾವು ಟ್ರೀಟ್ ಮಾಡ್ತಾ ಹೋಗಬಹುದು. ಸರ್, ಈಗ ಇನ್ ಕೇಸ್ ಅಥವಾ ಸೋರಿಯಾಸಿಸ್ ಆಗಿರ್ಬೋದು ಅಥವಾ ವಿಟಿಲಿಗೋ ಆಗಿರ್ಬೋದು, ಇದರಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್, ಮುಂದಿನ ತೊಂದರೆಗಳು ಅಂತ ಹೇಳೋದಾದರೆ? ನೋಡಿ, ಜನರಲಿ ಈ ಒಂದು ವಿಟಿಲಿಗೋ ಇದ್ದಾಗ ಏನೊಂದು ವೈಟ್ ಪ್ಯಾಚಸ್ ಅಂತ ನಾವೇನು ಹೇಳ್ತೀರಿ, ಇದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಇರೋದ್ರಿಂದ ಬೇರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಕಂಡುಬರಬಹುದು. ಸಾಕಷ್ಟು ನಾವು ಕ್ಲಿನಿಕಲ್ ಸ್ಟಡೀಸಲ್ಲಿ ನಾವು ನೋಡ್ತೀರಿ ವೇರ್ ಈ ಒಂದು ವಿಟಿಲಿಗೋ ಸಮಸ್ಯೆ ಇರೋರಲ್ಲಿ ಮೈಸ್ಥೀನಿಯಾ ಗ್ರೇವಿಸ್ ಅಂತ ಒಂದು ಕಾಯಿಲೆ ಇದೆ. ಈ ಒಂದು ಕಾಯಿಲೆ ಆಗಬಹುದು ವೇರ್ ನಮ್ಮ ಕೈ ಕಾಲಿನ ಮಸಲ್ಸ್ ಎಲ್ಲ ತುಂಬ ವೀಕ್ ಆಗಿಬಿಡುತ್ತೆ, ಏನೇ ಒಂದು ಮೂವ್ಮೆಂಟ್ ಮಾಡೋಕ್ಕಾಗೋದಿಲ್ಲ, ಈ ಒಂದು ಕಾಯಿಲೆ ಕಂಡುಬರಬಹುದು. ಅಥವಾ ಸೋರಿಯಾಸಿಸ್ ಇರೋರಲ್ಲಿ ನಾವು ನೋಡ್ತೀರಿ ವೇರ್ ಇನ್ನೊಂದು ಕಾಯಿಲೆ ಲೈಕನ್ ಪ್ಲಾನಸ್ ಅಂತ ಹೇಳ್ತೀರಿ, ಈ ಒಂದು ಕಾಯಿಲೆ ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅಥವಾ ಇವರಲ್ಲೂ
ಕೂಡ ಬೇರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಕಂಡುಬರಬಹುದು. ಬೇರೆ ಒಂದು SLE ಅಂತ ನಾವು ಹೇಳ್ತೀರಿ, ಸಿಸ್ಟಮಿಕ್ ಲೂಪಸ್ ಎರಿಥ್ರೆಮ್ಯಾಟಿಸ್ ಅಂತ ಹೇಳ್ತೀರಿ. ಈ ಒಂದು ಕಾಯಿಲೆ ಕಂಡುಬರುವಂಥ ಪಾಸಿಬಿಲಿಟಿ, ಅಥವಾ ರುಮೆಟೆಡ್ ಆರ್ಥರೈಟಿಸ್ ಇರಬಹುದು, ಅಥವಾ ಬೇಸಿಕ್ಲಿ ಸೋರಿಯಾಸಿಸ್ದೇ ಕಾಂಪ್ಲಿಕೇಶನ್ಸ್ ವೇರ್ ಅದು ಉಗುರಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದು ಉಗುರಿಗೆ ಎಫೆಕ್ಟ್ ಆಗ್ತಾ ಹೋದಾಗ ಅದಕ್ಕೆ ನಾವು ನೇಲ್ ಸೋರಿಯಾಸಿಸ್ ಅಂತ ಹೇಳ್ತೀರಿ. ನಂತರ ಅದು ಮೂಳೆಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಮೂಳೆಗೆ ಎಫೆಕ್ಟ್ ಆದಾಗ ಸಾಕಷ್ಟು ವಿಪರೀತ ನೋವು ಶುರು ಆಗ್ತಾ ಹೋಗುತ್ತೆ. ಮಂಡಿಯಲ್ಲಿರಬಹುದು, ಅಥವಾ ಕೈ ಕಾಲಿನ ಸ್ಮಾಲ್ ಜಾಯಿಂಟ್ಸಲ್ಲಿರಬಹುದು, ಅಥವಾ ಹಿಮ್ಣಿಯಲ್ಲಿರಬಹುದು. ಇದಾದಾಗ ಇದಕ್ಕೆ ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀರಿ. ಸೊ ಈ ಒಂದು ಕಾಯಿಲೆ ಸಿಂಪಲ್ ಒಂದು ಪ್ಯಾಚ್ ಥರ ಕಂಡುಬರಬಹುದು. ಅದನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗ ಇಷ್ಟೆಲ್ಲ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ವಿಟಿಲಿಗೋ ಇರಬಹುದು ಅಥವಾ ಸೋರಿಯಾಸಿಸ್ ಇರಬಹುದು. ಇದನ್ನು ನಾವು ಬೇಗ ಡಯಾಗ್ನೋಸ್ ಮಾಡಿ ಇದಕ್ಕೆ ರೈಟ್ ಟೈಮಲ್ಲಿ ನಾವು ಚಿಕಿತ್ಸೆ ಮಾಡಿದ್ರೆ ಡೆಫಿನೆಟ್ಲಿ ಇವೆಲ್ಲ ಕಾಂಪ್ಲಿಕೇಶನ್ಸ್ ಕೂಡ ನಾವು ಅವಾಯ್ಡ್ ಮಾಡಬಹುದು. ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಖಂಡಿತವಾಗಿಯೂ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಅನ್ನೋದು ಕಂಡು ಬಂದಾಗ ಅದನ್ನು ಒಂದು ಇನಿಷಿಯಲ್ ಸ್ಟೇಜಲ್ಲಿ ಟ್ರೀಟ್ಮೆಂಟನ್ನು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇನಿಷಿಯಲ್ ಸ್ಟೇಜಲ್ಲಿರುವಾಗಲೇ ಅದರ ಒಂದು ಲಕ್ಷಣಗಳು ಗೊತ್ತಾಗ್ತಾ ಇದೆ ಅನ್ನೋವಾಗಲೇ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಒಂದು ಒಳ್ಳೆ ರೀತಿಯಾದ ಚಿಕಿತ್ಸೆ ಅನ್ನೋದು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಈಗ ಸುಮಾರು ಜನರನ್ನ ನೋಡ್ಬೋದು, ಸೋರಿಯಾಸಿಸ್, ವಿಟಿಲಿಗೋ, ಇವನ್ ಚಿಕ್ಕ ಮಕ್ಕಳಲ್ಲಿ, ಸ್ಕೂಲ್ಗೆ ಹೋಗುವಂಥ ಮಕ್ಕಳಲ್ಲೂ ಕೂಡ ನಾವು ಒಂದು ಸೋರಿಯಾಸಿಸ್, ವಿಟಿಲಿಗೋ ಸಮಸ್ಯೆಗಳಾಗುವಂಥದ್ದನ್ನು ನೋಡ್ತೇವೆ. ಇದಕ್ಕೆಲ್ಲೋ ಒಂದು ಕಡೆ ಏಜ್ ಗ್ರೂಪ್ ಇಲ್ಲ, ಎಲ್ಲ ವಯಸ್ಕರಲ್ಲೂ ಎಲ್ಲ ವಯಸ್ಸವರಲ್ಲೂ ಕೂಡ ನಾವು ಸೋರಿಯಾಸಿಸ್ ಹಾಗೂ ವಿಟಿಲಿಗೋ ಪ್ರಾಬ್ಲಮ್ಗಳನ್ನು ನೋಡ್ತಾ ಇರೋದ್ರಿಂದ ನಿಮ್ಮಲ್ಲೂ ಕೂಡ ಯಾವುದೇ ರೀತಿಯಾದ ಸ್ಕಿನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಂಡು ಬಂದಾಗ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡದೆ ಆದಷ್ಟು ಬೇಗ ಒಂದು ಟ್ರೀಟ್ಮೆಂಟನ್ನು ತಗೊಳ್ಬೇಕು. ಅಥವಾ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ನೀವೇನಾದರೂ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಈ ಒಂದು ಶಾಖೆ ಬಂದು ಬ್ಯಾಂಗ್ಳೂರಲ್ಲಿ ಜಯನಗರ್, ಮಲ್ಲೇಶ್ವರಂ, ಇಂದಿರಾನಗರ್ ಮತ್ತು HSR ಲೇಔಟ್ನಲ್ಲಿದೆ. ಇನ್ ಕೇಸ್ ಏನಾದರೂ ನೀವು ಬ್ಯಾಂಗ್ಳೂರು ಬಿಟ್ಟು ಹೊರಗಡೆ ಇರೋರು ಕೂಡ ಆಲ್ ಓವರ್ ಕರ್ನಾಟಕ, ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ, ಶಿವಮೊಗ್ಗ, ತುಮಕೂರು ಜಿಲ್ಲೆ, ಹೀಗೆ ಆಲ್ ಓವರ್ ಕರ್ನಾಟಕದ ಎಲ್ಲ ಭಾಗದಲ್ಲಿಯೂ ಕೂಡ ಒಂದು ಶಾಖೆ ಇರೋದ್ರಿಂದ ಒನ್ಸ್ ನೀವು ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಾಗ ನಿಮ್ಮ ಕಂಪ್ಲೀಟ್ ಕೇಸ್ ಹಿಸ್ಟ್ರಿಯನ್ನು ತಗೊಳ್ತಾರೆ. ಎಷ್ಟು ದಿನಗಳಿಂದ ಈ ಒಂದು ಸಮಸ್ಯೆ ಇದೆ, ಯಾವ ಕಾರಣಕ್ಕೆ ಬಂದಿರಬಹುದು. ಈಗ ಒಬ್ಬೊಬ್ಬರಲ್ಲೂ ಕೂಡ ಒಂದೊಂದು ಕಾರಣ, ಒಬ್ಬೊಬ್ಬರಲ್ಲೂ ಕೂಡ ಒಂದೊಂದು ರೀತಿಯಾದ ಲಕ್ಷಣಗಳನ್ನು ನೋಡೋದ್ರಿಂದ ಎಲ್ಲರಿಗೂ ಒಂದೇ ರೀತಿಯಾದ ಟ್ರೀಟ್ಮೆಂಟ್ ಕೂಡ ಇರೋದಿಲ್ಲ. ಸೊ ಟ್ರೀಟ್ಮೆಂಟ್ನ ಜೊತೆಗೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಫುಡ್ ಸ್ಟೈಲಲ್ಲಿ ಏನೆಲ್ಲ ಚೇಂಜಸ್ಗಳನ್ನ ಮಾಡ್ಕೊಳ್ಬೇಕಾಗುತ್ತೆ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ತದನಂತರ ನೀವು ನಮಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಕನೆಕ್ಟ್ ಆಗ್ಬೋದು. ಆದರೆ ಹಾಸ್ಪಿಟಲ್ಗೆ ಭೇಟಿ ಕೊಡೋದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಬೇರೆ ಕಡೆ ಟ್ರೀಟ್ಮೆಂಟನ್ನು ತೊಗೊಂಡಿದ್ರೆ ವಿತ್ ರಿಪೋರ್ಟ್ ಜೊತೆಗೆ ಭೇಟಿ ಕೊಡೋದು ತುಂಬ ಉತ್ತಮ. ಸರ್, ಈಗ ಒಂದು ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಬಗ್ಗೆ ತಾವು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ. ಅಂದರೆ ಇದರಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ಗಳಾಗ್ಬೋದು ಅನ್ನೋದನ್ನು ತಾವು ತಿಳಿಸ್ಕೊಡ್ತಾ ಇದ್ರಿ. ಇನ್ ಕೇಸ್ ಈಗ ಸೋರಿಯಾಸಿಸ್ ಆಗಿರ್ಬೋದು ಅಥವಾ ವಿಟಿಲಿಗೋ ಆಗಿರ್ಬೋದು, ಟ್ರೀಟ್ಮೆಂಟನ್ನು ತೊಗೊಂಡಾಗ ಟ್ರೀಟ್ಮೆಂಟಿನ ಜೊತೆಗೆ ಅವರಲ್ಲಿ ಆಹಾರದಲ್ಲಿ ಅಥವಾ ಅವರ ಒಂದು ಲೈಫ್ ಸ್ಟೈಲಲ್ಲಿ ಏನೆಲ್ಲ ಚೇಂಜಸ್ಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಸರ್? ಸಾಮಾನ್ಯವಾಗಿ ಈ ಒಂದು ಹೋಮಿಯೋಪತಿ ಚಿಕಿತ್ಸೆ ತಗೊಳ್ತಿರುವಾಗ ಕಾಫಿನ ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಾವು ನೋಡ್ತೀರಿ ಕಾಫಿ ತಗೊಳ್ಳೋದ್ರಿಂದ ಹೋಮಿಯೋಪತಿ ಮೆಡಿಸಿನ್ಸ್ ಏನಿರುತ್ತೋ ಆ ಒಂದು ಮೆಡಿಸಿನ್ಸ್ ಎಫಿಕೇಸಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಾಫಿ ಸ್ಟ್ರಾಂಗ್ ಆಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಅದ್ರ ಜೊತೆ ಫ್ಯೂ ಇಂಡಿವಿಜುವಲ್ ಕೇಸಸಲ್ಲಿ ನಾವು ನೋಡ್ತೀರಿ ಈ ಒಂದು ಸೋರಿಯಾಸಿಸ್ ಸರ್ಟನ್ ಫುಡ್ ಪ್ರಾಡಕ್ಟ್ಸ್ ತಗೊಂಡಾಗ, ಲೈಕ್ ಬದನೆಕಾಯಿ ಇರಬಹುದು, ನಂತರ ಆಲೂಗಡ್ಡೆ ಇರಬಹುದು, ಸರ್ಟನ್ ನಾನ್ ವೆಜ್ ಪ್ರಾಡಕ್ಟ್ಸ್ ಇರಬಹುದು, ಫಿಶ್ ಇರಬಹುದು, ಮೀಟ್ ಇರಬಹುದು. ಇದನ್ನು ತಗೊಂಡಾಗ ಆ ತುರಿಕೆ ಹೆಚ್ಚಾಗುವಂಥದ್ದು ಅಥವಾ ನವೆ ಜಾಸ್ತಿ ಆಗೋದನ್ನು ನಾವು ನೋಡ್ತಾ ಹೋಗ್ತೀರಿ. ಸೊ ಒಂದು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಸರ್ಟನ್ ಫುಡ್ ಪ್ರಾಡಕ್ಟ್ಸ್ ಈ ಥರ ಒಂದು ಸರ್ಟನ್ ಇಂಡಿವಿಜುವಲ್ಸಲ್ಲಿ ಈ ಒಂದು ಎಲರ್ಜಿ ಕಂಡು ಬರ್ತಿರುವಾಗ ಆ ಥರದ ಫುಡ್ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡೋದು ಇಂಪಾರ್ಟೆಂಟ್. ಅದ್ರ ಜೊತೆ ವಿಟಿಲಿಗೋಲು ಕೂಡ ಅಷ್ಟೇ, ತುಂಬ ಜಾಸ್ತಿ ಹುಳಿ ಪದಾರ್ಥ ತಿನ್ನೋದ್ರಿಂದ ಈ ಒಂದು ಕಾಯಿಲೆ ಬೇಗ ಕಂಟ್ರೋಲ್ ಬರೋದಿಲ್ಲ ಅಂತ ನಾವು ನೋಡಿದ್ದೀರಿ. ಸೊ ನಮ್ಮ ಆಹಾರ ಪದ್ಧತಿಯಲ್ಲಿ ಲೈಕ್ ತುಂಬ ಜಾಸ್ತಿ ಉಪ್ಪಿನಕಾಯಿ ಇರಬಹುದು, ಹುಣಸೆ ಹಣ್ಣು ಇರಬಹುದು, ಇವನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಡೆಫಿನೆಟ್ಲಿ ತುಂಬ ಅನುಕೂಲ ಆಗುತ್ತೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಕಂಪ್ಲೀಟ್ ಸೋರಿಯಾಸಿಸ್ ಮತ್ತು ವಿಟಿಲಿಗೋ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಿರುವಂತಹ ಒಂದು ಚರ್ಮದ ಸಮಸ್ಯೆಗಳಲ್ಲಿ ಅತಿ ಹೆಚ್ಚಾಗಿ ನಾವು ಒಂದು ಸೋರಿಯಾಸಿಸ್ ಮತ್ತು ವಿಟಿಲಿಗೋವನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಒಂದು ಶಾಖೆ ಅಂದರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಶಾಖೆಯಲ್ಲಿ ಯಾವ ರೀತಿಯಾದ ಒಂದು ಚಿಕಿತ್ಸಾ ವಿಧಾನವಿದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಮೈ ಪ್ಲೇಷರ್.
ವೀಕ್ಷಕರೇ ನೋಡಿದ್ರಿ ಅಲ್ವಾ, ನೀವು ಕೂಡ ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಿದ್ರು ಕೂಡ, ಅದು ಸೋರಿಯಾಸಿಸ್ ವಿಟಿಲಿಗೋ ಒಂದೇ ಅಲ್ಲ, ಬೇರೆ ಏನೇ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಿದ್ರು ಕೂಡ ಒಂದು ಯಾವುದೇ ರೀತಿಯಾದ, ಇವಾಗ ಸಾಕಷ್ಟು ಜನ ತುಂಬ ನೆಗ್ಲೆಕ್ಟ್ ಮಾಡಿನೇ ಆರೋಗ್ಯದ ಸಮಸ್ಯೆಯನ್ನು ಹೆಚ್ಚು ಮಾಡ್ಕೊಳ್ತಾರೆ. ಹಾಗಾಗಿ ನಿಮ್ಮಲ್ಲಿ ಯಾವುದೇ ರೀತಿಯಾದ ಒಂದು ಆರೋಗ್ಯದ ಸಮಸ್ಯೆ ಅನ್ನೋದು ಪ್ರಾರಂಭದ ಹಂತದಲ್ಲಿ ಕಂಡು ಬರ್ತಾ ಇದೆ ಅಂತ ನಿಮಗೆ ಲಕ್ಷಣಗಳು ಗೊತ್ತಾಗ್ತಾ ಇದ್ದ ಹಾಗೆಯೇ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಕನೆಕ್ಟ್ ಆಗಬೇಕು ಅಂದ್ಕೊಂಡಿದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. 10 ಮಿಲಿಯನ್ಗೂ ಅಧಿಕ ಹ್ಯಾಪಿ ಪೇಷಂಟ್ಗಳು. ಇಡೀ ದಕ್ಷಿಣ ಭಾರತಾದ್ಯಂತ 5 ರಾಜ್ಯಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚಿನ ಸುಸಜ್ಜಿತ ಸ್ಪೆಷಾಲಿಟಿ ಕ್ಲಿನಿಕ್ಗಳು ಡಯಾಬಿಟೀಸ್, ಕೀಲು ನೋವು, ಸೋಯಾಸಿಸ್ ನಂತಹ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಕೊಡುವಂತಹ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಹೋಮಿಯೋಕೇರ್ ಇಂಟರ್ನ್ಯಾಷನಲ್. ಆರೋಗ್ಯದ ವಿಷಯದಲ್ಲಿ ಅತ್ಯುತ್ತಮ ಆಯ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್.